ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನೆಲ್ನ ಮೂಲಕ ದಿನಕ್ಕೊಂದು ಮಂಕುತಿಮ್ಮನ ಕಗ್ಗ ವಾಚನ ಗಾಯನ ಮತ್ತು ಸರಳ ವ್ಯಾಖ್ಯಾನ ಸರಣಿಗೀಗ 100ರ ಸಂಭ್ರಮ. ಪ್ರಾಕೃತಿಕ ವಿಕೋಪದಿಂದಾಗಿ ವಿಧಿಸಲ್ಪಟ್ಟ ಲಾಕ್ಡೌನ್ ಸಂದರ್ಭದಲ್ಲಿ ಹುಟ್ಟಿದ ಈ ಸರಣಿ ಎಕ್ಸ್ಪರ್ಟ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಯುತ ಕರುಣಾಕರ ಬಳ್ಕೂರು ಇವರ ಕಲ್ಪನೆಯ ಕೂಸು. ತಮ್ಮ ಸೃಜನಶೀಲ ಯೋಚನೆ, ವಿಭಿನ್ನ ಚಿಂತನೆಗಳಿಂದ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ಯುವ ಕಲಾವಿದರಾದ ಶ್ರೀಯುತ ಕರುಣಾಕರ ಬಳ್ಕೂರು ಸಾಹಿತ್ಯಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡವರು, ಸಂಸ್ಕೃತಿಯ ಉಳಿವಿಗಾಗಿ ಸದಾ ತುಡಿಯುತ್ತಿರುವವರು. ಅವರ ಸ್ವಂತ ಯೋಚನೆಗೆ ಆಪ್ತರ ಪ್ರೇರಣೆಯ ಬಲ ಸಿಕ್ಕಾಗ ಅವರ ಮನದಲ್ಲಿ ಚಿಗುರಿದ ಹೊಸ ಕನಸೇ ಜ್ಞಾನವೇ ಬೆಳಕು. ಏಪ್ರಿಲ್ 29, 2020ರಲ್ಲಿ ಆ ಕನಸು ನನಸಾಗಿ ದಿನಕ್ಕೊಂದು ಕಗ್ಗವಾಗಿ 100 ದಿನಗಳ ದಿಟ್ಟ ಹೆಜ್ಜೆ ಇಟ್ಟಿದ್ದೆ. 100ರ ಸಂಭ್ರಮದ ಹೊಸ್ತಿಲಲ್ಲಿ ಇಂದಿನ ಈ ಪ್ರಯತ್ನ. ಇದೀಗ ಈ ಸಂಭ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಜ್ಞಾನವೇ ಬೆಳಕು ಸರಣಿಯ ಕನಸುಗಾರ ಶ್ರೀಯುತ ಕರುಣಾಕರ ಬಳ್ಕೂರು. ಪ್ರೀತಿಯ ಕೇಳುಗರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಡಿ.ವಿ. ಗುಂಡಪ್ಪನವರ ಪಾದ ಕಮಲಗಳಿಗೆ ಶಿರಭಾಗುತ್ತಾ ಅವರ ಚಿಂತನೆ, ಅನುಭವ, ಜ್ಞಾನಕ್ಕೆ ನಾನು ಮಾರು ಹೋಗಿದ್ದೇನೆ. ವೈಚಾರಿಕತೆಯ ಜೊತೆಯಲ್ಲಿ ಶಾಸ್ತ್ರೀಯ ನಿರ್ದಿಷ್ಟತೆಯ ಧಾವಂತವಿಲ್ಲದೆ ಬೆಳಕು ಚೆಲ್ಲುವ ಬರವಣಿಗೆ ಅವರದ್ದು. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನ ವಿಶಿಷ್ಟವಾಗಿ ಈ ಕೃತಿಯಲ್ಲಿ ಅವರು ನಿರೂಪಿಸಿದ್ದಾರೆ. ನನ್ನ ಜ್ಞಾನದ ಪರಿಧಿಯೊಳಗೆ ಕಗ್ಗವನ್ನ ಸರಳವಾಗಿ ವ್ಯಾಖ್ಯಾನ ಮಾಡಲು ಪ್ರಾರಂಭಿಸಿದಾಗ ನಾನು ಕೂಡ ಬಹಳಷ್ಟು ವಿಚಾರಗಳಿಗೆ ಮೂಕ ವಿಸ್ಮಿತನಾಗಿದ್ದೇನೆ. ಯು.ಕೆ. ಕುಮಾರನಾಥ್ ಸರ್ ಮತ್ತು ಅರವಳೆ ಸದಾಶಿವರಾವ್ ಅವರ ಬಯಕೆಯಂತೆ ಲಾಕ್ಡೌನ್ ಸಂದರ್ಭದಲ್ಲಿ ಜ್ಞಾನವೇ ಬೆಳಕು ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ದಿನಕ್ಕೆ ಒಂದರಂತೆ ಕಗ್ಗವನ್ನು ಆಯ್ಕೆ ಮಾಡಿಕೊಂಡು ಸರಳವಾಗಿ ವಾಚಿಸುವ ಮೂಲಕ ವ್ಯಾಖ್ಯಾನವನ್ನು ಆರಂಭಿಸಿದೆ. 60ನೆಯ ಸಂಚಿಕೆಯಿಂದ ವಿದ್ವಾನ್ ಸುರೇಶ್ ರಾವ್ ಅತ್ತೂರ್ ಅವರು ಸ್ವತಃ ಅವರೇ ಕಗ್ಗವನ್ನ ಗಾಯನ ಮಾಡಿ ಕಳುಹಿಸಿದಾಗ ಬಹಳಷ್ಟು ಸಂತೋಷವಾಯಿತು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮತ್ತು ವಿದ್ವಾನ್ ಜಿ.ಎಸ್. ನಟೇಶ್ ಅವರು ಕೂಡ ನನ್ನ ಕಗ್ಗಗಳ ಬಗ್ಗೆ ಆರಂಭದ ದಿನಗಳಲ್ಲಿ ನಾನು ಸಲಹೆ ಕೇಳಿದಾಗ ಬಹಳಷ್ಟು ಅವರು ನನ್ನನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರನ್ನ ಕೂಡ ಇಲ್ಲಿ ನಾನು ಸ್ಮರಿಸಿಕೊಳ್ಳುತ್ತೇನೆ. ಬುಡಕಿಲ್ ಪ್ರದೀಪ್ ಅವರು ಕೂಡ ತಂತ್ರಜ್ಞಾನದ ಬಗ್ಗೆ ಮಾರ್ಗದರ್ಶನ ನೀಡಿರುವುದರಿಂದ ಆಡಿಯೋಗಳನ್ನ ನನಗೆ ಸಂಕಲನ ಮಾಡಿ ವಾಟ್ಸ್ಆಪ್ ಗ್ರೂಪ್ಗಳಿಗೆ, ಮಾಧ್ಯಮಗಳಲ್ಲಿ ಅದನ್ನು ಹಂಚಿಕೊಳ್ಳುವುದಕ್ಕೆ ಬಹಳ ಸುಲಭ ಆಯಿತು. ಪ್ರತಿನಿತ್ಯವೂ ಕೂಡ ನಾನು ವಾಟ್ಸ್ಆಪ್ಗಳ ಮೂಲಕ ಸಂದೇಶವನ್ನು ಕಳಿಸುವಾಗ ಎಷ್ಟೋ ಬಾರಿ ಕೆಲವರಿಗೆ ಕಿರಿಕಿರಿ ಕೂಡ ಆಗಿರಬಹುದು, ಕಗ್ಗವನ್ನ ಯಾವಾಗ್ಲೂ ಕಗ್ಗ ಕಳಿಸ್ತಾರಲ್ಲ ಅಂತ. ಆದ್ರೂ ಇನ್ನೊಂದಿಷ್ಟು ಮಂದಿ ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಕಗ್ಗವನ್ನ ಕೇಳುವ ಒಂದಿಷ್ಟು ವರ್ಗ ಇದೆ ಅನ್ನೋದು ಕೂಡ ಇಲ್ಲಿ ಆಶಾದಾಯಕವಾದಂತಹ ಸಂಗತಿ. ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನೆಲ್ ಅನ್ನ 300ಕ್ಕೂ ಅಧಿಕ ಮಂದಿ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನನ್ನು ಪ್ರೋತ್ಸಾಹವನ್ನು ನೀಡಿದನ ನಾನು ಅವರೆಲ್ಲರನ್ನೂ ಕೂಡ ಸ್ಮರಿಸಿಕೊಳ್ಳುತ್ತೇನೆ. ಸದಾ ನನಗೆ ಪ್ರೋತ್ಸಾಹವನ್ನು ನೀಡುವಂತಹ ನನ್ನ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮತ್ತು ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. ಇಂದಿನ ಮಂಕುತಿಮ್ಮನ ಕಗ್ಗ 100ನೆಯ ಸರಣಿ ಸಂಚಿಕೆಯ ಸರಳ ವ್ಯಾಖ್ಯಾನದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ನನ್ನೊಂದಿಗೆ ಕೈ ಜೋಡಿಸಿದ್ದಾರೆ. ಮೊದಲಾಗಿ ಕಗ್ಗ ಸಾಹಿತ್ಯ ಮತ್ತು ವ್ಯಾಖ್ಯಾನದ ಬಗ್ಗೆ ಮಾತನಾಡಲಿರುವಂತಹ ಗುರುಗಳಾಗಿರುವಂತಹ ಡಾಕ್ಟರ್ ಬಿ.ಎ. ವಿವೇಕ್ ರೈ ಅವರನ್ನ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಮಂಗಳೂರಿನ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನೀಯ ಸಂಪಾದಕರಾಗಿರುವಂತಹ ಶ್ರೀಯುತ ಯು.ಕೆ. ಕುಮಾರನಾಥ್ ಸರ್ ಅವರು, ಮಂಗಳೂರಿನ ಡಿವಿಜಿ ಬಳಗದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕನಕರಾಜು ಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಈ 100ನೆಯ ಸರಣಿ ಸಂಚಿಕೆ ಕಾರ್ಯಕ್ರಮ ಇನ್ನಷ್ಟು ಮೆರುಗನ್ನ ಪಡೆಯಬೇಕೆನ್ನುವಂತ ಕಾರಣಕ್ಕಾಗಿ ನಾನು ನಮ್ಮ ದೇಶದ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರಾಗಿರುವಂತಹ ಪಂಡಿತ್ ಜಯತೀರ್ಥ ಮೇವಂಡಿ ಅವರ ಒಂದು ರಾಗವನ್ನ ಕಗ್ಗಕ್ಕೆ ಬೇಕು ಅಂತ ಕೇಳಿದಾಗ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಇವರೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಮತ್ತು ಶಿಲ್ಪಾ ಎಸ್ ರಾವ್ ಈ ಕಗ್ಗ ಗಾಯನವನ್ನ ಮಾಡಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಕಗ್ಗವನ್ನ ಯಕ್ಷಗಾನದಲ್ಲಿ ಕೂಡ ಯಾಕೆ ಪ್ರಥಮ ಬಾರಿಗೆ ಹಾಡಿಸಬಾರದು ಎನ್ನುವ ಆಲೋಚನೆ ಬಂದಾಗ ನನಗೆ ಪಕ್ಕನೆ ನೆನಪು ಬಂದವರು ಬಡಗುದಿಟ್ಟಿನ ಹೆಸರಾಂತ ಭಾಗವತರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ಹಾಗೂ ತೆಂಕುದಿಟ್ಟಿನಲ್ಲಿ ಶ್ರೀಮತಿ ಭವ್ಯಶ್ರೀ ಮಂಡ್ಯಕೋಲ್ ಅವರು. ಅವರನ್ನ ಕೇಳ್ಕೊಂಡಾಗ ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಇವರೆಲ್ಲರನ್ನ ಸ್ವಾಗತಿಸಿದ ಮೇಲೆ ಇನ್ನು ಉಳಿದಿರೋರು ನೀವೆಲ್ಲರೂ ಕೂಡ ನನ್ನ ಪ್ರೀತಿಯ ಕೇಳುಗ ವರ್ಗ. ಪ್ರತಿದಿನವೂ ಕೂಡ ಪ್ರೀತಿನಿಟ್ಟು ಕೇಳುತ್ತಾ ಇರುವಂತಹ ಆತ್ಮೀಯ ಕೇಳುಗರಿಗೆ ನನ್ನ ತುಂಬು ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಲಾಕ್ಡೌನ್ ಸಂದರ್ಭದಲ್ಲಿ ಆರಂಭಗೊಂಡ ಜ್ಞಾನವೇ ಬೆಳಕು ದಿನಕ್ಕೊಂದು
ಮಂಕುತಿಮ್ಮನ ಕಗ್ಗ ವಾಚನ ಗಾಯನ ಮತ್ತು ಸರಳ ವ್ಯಾಖ್ಯಾನ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ 100ನೇ ಸಂಚಿಕೆಯನ್ನು ತಲುಪಿರುವುದು ನಮಗೆಲ್ಲರಿಗೂ ಸಂತಸದ ವಿಚಾರ. ಕೇಳುಗರಾದ ನಾವು ಏನು ಕೇಳಿದ್ದೇವೆ, ಏನು ಕಲಿತಿದ್ದೇವೆ, ಏನನ್ನು ಅರ್ಥೈಸಿಕೊಂಡಿದ್ದೇವೆ, ಹಾಗೆಯೇ ಜೀವನದಲ್ಲಿ ಏನನ್ನಾದರೂ ಬದಲಾವಣೆಯನ್ನು ತಂದುಕೊಂಡಿದ್ದೇವೆಯೇ ಎನ್ನುವುದು ಬಹು ಮುಖ್ಯ ಪ್ರಶ್ನೆಗಳಾಗುತ್ತವೆ. ಶ್ರೀಯುತ ಕರುಣಾಕರ ಬಳ್ಕೂರರ ಈ ಪ್ರಯತ್ನದ ಸಫಲತೆ ಇರುವುದು ಕೇಳುಗರ ದನಿಯಲ್ಲಿ. ಇದೀಗ ಈ 100 ಸಂಚಿಕೆಗಳ ಕೇಳುಗರ ಮನದ ಮಾತನ್ನು ಆಲಿಸೋಣ. ಮೊದಲಿಗೆ ಶ್ರೀಯುತ ಸತೀಶ್ ಇರಾನ್ ತಮ್ಮ ಮನದ ಮಾತುಗಳೊಂದಿಗೆ ನಮ್ಮೊಂದಿಗೆ. ಮಿತ್ರ ಕರುಣಾಕರ್ ಬಲ್ಕೂರ್ ಅವರು ಮಂಕುತಿಮ್ಮನ ಕಗ್ಗವನ್ನು ಬಹಳ ಸೊಗಸಾಗಿ ವ್ಯಾಖ್ಯಾನಿಸಿ ಯಶಸ್ವಿ 100ನೇ ಸಂಚಿಕೆಯ ಸನಿಹದಲ್ಲಿರುವುದು ನಮಗೆಲ್ಲ ಬಹಳ ಖುಷಿಯನ್ನು ತಂದಿದೆ. ಬೆಳಗಿನ ಹೊತ್ತಲ್ಲಿ ಧನಾತ್ಮಕ ವಿಚಾರಗಳುಳ್ಳ ಕಗ್ಗದ ವ್ಯಾಖ್ಯಾನ ಕೊರೋನಾ ಮಹಾಮಾರಿಯಿಂದ ಕುಗ್ಗುತ್ತಿರುವ ಜನತೆಗೆ ಸಂಜೀವಿನಿಯಾಗಿದೆ ಎಂದರೆ ತಪ್ಪಿಲ್ಲ. ಜತೆಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರ್ ಅವರ ಗಾಯನ ಮುದ ನೀಡಿ ಮನ ಸೆಳೆಯುವಂತಿದೆ. ಕರುಣಾಕರ ಬಳ್ಕೂರ್ ಅವರೇ, ಕಗ್ಗವನ್ನು ವ್ಯಾಖ್ಯಾನಿಸುವ ಮೂಲಕ ಮತ್ತೊಮ್ಮೆ ಮಂಕುತಿಮ್ಮನ ಕಗ್ಗವನ್ನು ಮೆಲುಕು ಹಾಕುವಂತೆ ಮಾಡಿದ್ದೀರಿ. ಶುಭಾಶಯಗಳೊಂದಿಗೆ ನಿಮ್ಮ ಈ ಸೇವೆ ನಿರಂತರವಾಗಿರಲೆಂದು ಶುಭ ಹಾರೈಕೆ. ನಾನು ಸತೀಶ್ ಇರಾ, ಹಿರಿಯ ಛಾಯಾಗ್ರಾಹಕ, ಉದಯವಾಣಿ. ಇನ್ನೋರ್ವ ಕೇಳುಗರಾದ ಶ್ರೀಯುತ ಪಶುಪತಿ ಆಚಾರ್ಯ ಇದೀಗ ನಮ್ಮೊಂದಿಗೆ ಜ್ಞಾನವೇ ಬೆಳಕು ಸರಣಿ ಸಂಚಿಕೆಯ 100 ದಿನಗಳ ಕಗ್ಗದ ಪಯಣದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೊರೋನಾವೆಂಬ ಮಹಾಮಾರಿಯಿಂದ ಇಡೀ ಪ್ರಪಂಚವೇ ಏಕತಾನತೆಯಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಜನರಿಗೆ ಮಂಕುತಿಮ್ಮನ ಕಗ್ಗದ ಸರಣಿಯ ಮೂಲಕ ಜ್ಞಾನದ ಬೆಳಕನ್ನು ಕರುಣಿಸುತ್ತಾ ಬಂದಿರುವ ಗುರು ಸಮಾನರಾದಂತಹ ಶ್ರೀ ಕರುಣಾಕರ ಬಳ್ಕೂರರವರು ಪ್ರಸ್ತುತ ವಿದ್ಯಮಾನಗಳನ್ನು ಎಳೆ ಎಳೆಯಾಗಿ ಕಗ್ಗದ ಮೂಲಕ ನೀಡುತ್ತಾ ಬಂದಿರುವ ಉಪನ್ಯಾಸವು ಸೂರ್ಯೋದಯದ ಸೂರ್ಯನ ಕಿರಣಗಳು ಜಗತ್ತಿಗೆ ಬೆಳಕನ್ನು ನೀಡುವ ತೆರದಲ್ಲಿ ಸಾಮಾನ್ಯ ಜನತೆಯ ಜ್ಞಾನ ದೀಪವನ್ನು ಬೆಳಗಿಸುವಲ್ಲಿ ಸಹಕಾರಿಯಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಈ ಜ್ಞಾನದ ಬೆಳಕು ಎಂಬ ಮಂಕುತಿಮ್ಮನ ಕಗ್ಗದ ಸರಣಿಯು ಶತಕದಿಂದ ಸಹಸ್ರ ಸರಣಿಯನ್ನು ಕಾಣುವಲ್ಲಿ ತಾಯಿ ಬ್ರಾಹ್ಮರಿಯ ದಯೆಯಿರಲಿ ಎಂದು ಹಾರೈಸುವ ಪಶುಪತಿ ಆಚಾರ್ಯ ಚಪ್ಪಿನಮಗರು, ಮಂಗಳೂರು. ನಾಡು ಕಂಡ ಶ್ರೇಷ್ಠ ಕವಿ, ಸಾಹಿತಿ, ಪತ್ರಕರ್ತ, ವಿದ್ವಾಂಸ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಸಂಕ್ಷಿಪ್ತವಾಗಿ ಡಿವಿಜಿ, ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಖ್ಯಾತರಾದ ಡಿವಿಜಿಯವರು ಕನ್ನಡ ಕಾವ್ಯ ಕ್ಷೇತ್ರಕ್ಕೆ ನೀಡಿರುವ ಅನರ್ಘ್ಯ ಕೃತಿಯೇ ಮಂಕುತಿಮ್ಮನ ಕಗ್ಗ. ಪ್ರತಿ ವ್ಯಕ್ತಿಯ ಬಾಳಿಗೆ ಬೆಳಕು ಚೆಲ್ಲುವ ಈ ಕೃತಿಯ ವ್ಯಾಖ್ಯಾನದ ಜ್ಞಾನವೇ ಬೆಳಕು ಸರಣಿಯ 100ನೇ ಸಂಚಿಕೆಯ ಬಗ್ಗೆ ಇದೀಗ ಮಾತನಾಡಲಿದ್ದಾರೆ ಮಂಗಳೂರಿನ ಡಿವಿಜಿ ಬಳಗದ ಸಂಚಾಲಕರಾದ ಶ್ರೀಯುತ ಕನಕರಾಜು ಸಿ ಇವರು. ಕಗ್ಗ ಬಾಂಧವರಿಗೆಲ್ಲ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ಕನ್ನಡ ಸಾಹಿತ್ಯದ ಒಂದು ಮಹೋನ್ನತ ಕೃತಿ. ಬಹುಶಃ ಮಂಕುತಿಮ್ಮನ ಕಗ್ಗದಷ್ಟು ಹೆಚ್ಚು ಪ್ರಚಾರ ಪಡೆದ ಹಾಗೂ ಈಗಲೂ ಕೂಡ ಮತ್ತೆ ಪ್ರಚಾರ ಪಡೆಯುತ್ತಿರುವ, ಅದನ್ನು ಓದಿ ಜನಗಳು ತಮ್ಮ ಕಷ್ಟಗಳನ್ನು ಮರೆಯಲು ಪ್ರಯತ್ನ ಪಡುತ್ತಿರುವ ಒಂದು ಗ್ರಂಥ ಮಂಕುತಿಮ್ಮನ ಕಗ್ಗ. ಪ್ರಕಟವಾಗಿ ಸರಿಸುಮಾರು 43ರಲ್ಲಿ ಪ್ರಕಟವಾಗಿತ್ತು ಅಂತ ಹೇಳ್ತಾರೆ. ಸರಿಸುಮಾರು 57 + 20 77 ವರ್ಷಗಳ ಹಿಂದೆ ಪ್ರಕಟವಾದಂಥ ಬರೆದಂಥ ಒಂದು ಗ್ರಂಥ ಈಗಲೂ ಕೂಡ ಜನರಿಗೆ ತಮ್ಮ ಸಮಸ್ಯೆಗಳನ್ನು, ತಮ್ಮ ಕಷ್ಟಗಳು ಬಂದಾಗ ಆ ಕಗ್ಗದಲ್ಲಿ ಹೊಕ್ಕು ನೋಡುವಂತಹ ಒಂದು ಪರಿಪಾಠ ನಡೀತಾ ಇದೆ ಅಂದರೆ ನಿಜಕ್ಕೂ ಆಶ್ಚರ್ಯವಾದಂಥದ್ದು. ಸ್ನೇಹಿತರಾದ ಕರುಣಾಕರ ಬಳ್ಕೂರ್ ಅವರು ತಮ್ಮ ಒಂದು ವಿಚಾರಗಳ ಮೂಲಕ ಮಂಕುತಿಮ್ಮನ ಕಗ್ಗವನ್ನು ಎಲ್ಲರಿಗೂ ಹಂಚುತ್ತಿದ್ದಾರೆ. ಅದರ ತಾತ್ಪರ್ಯವನ್ನು ಜ್ಞಾನವೇ ಬೆಳಕು ಎಂಬ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಅವರು ಬಹಳ ಸರಳವಾಗಿ, ತುಂಬ ಸಂತೋಷವಾಗುತ್ತೆ. ಯಾಕೆಂದರೆ ಕಗ್ಗ ಕೆಲವು ಸಲ ಎಷ್ಟೋ ಬಾರಿ ನೋಡಿದ್ದೇವೆ, ಕಗ್ಗವನ್ನು
ಕಗ್ಗದ ವ್ಯಾಖ್ಯಾನ ಮಾಡಕ್ಕೆ ಹೋಗಿ ಅದನ್ನ ಇನ್ನೊಂದು ಕಗ್ಗಂಟು ಮಾಡಿದಂಥ ವ್ಯಕ್ತಿಗಳು ಇದ್ದಾರೆ. ಅಂತಹ ಈ ಸಂದರ್ಭದಲ್ಲಿ ಕರುಣಾಕರ ಬಳ್ಕೂರು ಅವರು ಬಹಳ ಸರಳವಾಗಿ ಎಲ್ಲರಿಗೂ ಜನಸಾಮಾನ್ಯನೂ ಕೂಡ ಅರ್ಥವಾಗುವಂತೆ ಈ ಕಗ್ಗವನ್ನು, ಆ ಕಗ್ಗದ ಅರ್ಥಗಾರಿಕೆಯನ್ನು ಹಂಚ್ತಾ ಇದ್ದಾರೆ. ಇವ 100 ದಿನಗಳಾಗ್ತಾ ಇದೆ. ಹೌದು, ಅದೊಂದು ಘಟ್ಟ. ಏಕೆಂದರೆ 945 ಕಗ್ಗಗಳಲ್ಲಿ 100 ಕಗ್ಗ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಆ 100 ಕಗ್ಗದ ವ್ಯಾಖ್ಯಾನ ಮುಗಿಸಿದ್ದಾರೆ. ಹಾಗೂ ಮತ್ತೆ ಇನ್ನೂ ಕೂಡ 845 ಕಗ್ಗಗಳು ಅವರ ಮುಖವಾಣಿಯಿಂದ ಬರಬೇಕಾಗಿದೆ. ಇಂಥ ಒಂದು ಸುಂದರವಾದ ಪ್ರಯತ್ನ ಮಾಡಿದಂತಹ ಬಳ್ಕೂರವರು ಪ್ರಶಂಸಾರ್ಹ. ಹೀಗೆ ಅವರು ಮಂಕುತಿಮ್ಮನ ಕಗ್ಗವನ್ನು ಕೂಡ ಸಮಗ್ರವಾಗಿ ಮುಗಿಸಿ ಮತ್ತೆ ಮರಳುಮುನಿಯ ಕಗ್ಗವನ್ನು ಕೂಡ ಮಾಡಲಿ ಅಂತ ಹೇಳ್ತೇನೆ. ಯಾಕೆಂದರೆ ಮಂಕುತಿಮ್ಮನ ಕಗ್ಗ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಮರಳುಮುನಿಯ ಕಗ್ಗ ಹೆಚ್ಚು ಪ್ರಚಾರದಲ್ಲಿಲ್ಲ. ಬಹುಶಃ ಮಂಕುತಿಮ್ಮನ ಕಗ್ಗಕ್ಕಿಂತ ಹೆಚ್ಚು ಆಧ್ಯಾತ್ಮಿಕವಾಗಿ ಬರೆದಂತಹ ಒಂದು ಕೃತಿ ಮರಳುಮುನಿಯ ಕಗ್ಗ. ಅದನ್ನು ಕೂಡ ಅವರು ಮಾಡಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅವರ ಈ ಶ್ಲಾಘನೀಯ ಪ್ರಯತ್ನಕ್ಕೆ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೀವನ ಕೌಶಲ್ಯ ಅಭಿವೃದ್ಧಿ, ವ್ಯಕ್ತಿತ್ವ ವಿಕಸನ, ಒತ್ತಡದ ನಿರ್ವಹಣೆ ಮುಂತಾದ ವಿಷಯಗಳ ಮೂಲ ಧಾತುಗಳನ್ನು ಒಳಗೊಂಡಿರುವ ಮಂಕುತಿಮ್ಮನ ಕಗ್ಗ ಆಧುನಿಕ ಬದುಕಿನ ಪಲ್ಲಟಗಳಿಗೊಂದು ಆಶಾಕಿರಣ, ಪ್ರಸ್ತುತ ದಿನಗಳಿಗೊಂದು ಪ್ರಭಾವಿ ದಿಕ್ಸೂಚಿ. ಸರಳ ಭಾಷೆಯ ಮೂಲಕ ಪ್ರತಿ ಕೇಳುಗನಿಗೂ ಜ್ಞಾನದ ಬೆಳಕನ್ನು ನೀಡಬೇಕೆಂಬ ಉದ್ದೇಶದಿಂದ ರೂಪಿಸಲ್ಪಟ್ಟ ಈ ಸರಣಿ ಕರುಣಾಕರ ಬಳ್ಕೂರರ ಇಚ್ಛಾಶಕ್ತಿಯ ಪ್ರತಿಫಲ. ಜ್ಞಾನವೇ ಬೆಳಕು ಸರಣಿಯ 100ನೇ ಸಂಚಿಕೆಯ ಈ ಶುಭ ಸಂದರ್ಭದಲ್ಲಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನೀಯ ಸಂಪಾದಕರಾದ ಶ್ರೀಯುತ U.K. ಕುಮಾರನಾಥ್ ಇವರು. ಎಲ್ಲರಿಗೂ ನಮಸ್ಕಾರ. ನಾನು ಕುಮಾರನಾಥ್. ನಾನೊಬ್ಬ ಪತ್ರಕರ್ತನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಕಲಾಭಿಮಾನಿಯಾಗಿ ಮಾತಾಡ್ತಾ ಇದ್ದೇನೆ. ಈ ಕೊರೋನಾ ಕಾಲದಲ್ಲಿ ಕಂಗೆಟ್ಟು ಕೊರಗುವವರ ಮಧ್ಯೆ ಕ್ರಿಯಾಶೀಲರಾಗಿ ಚಿಂತಿಸುವ ಕಾರ್ಯಪ್ರವೃತ್ತರಾಗುವವರು ಕೆಲವರಿದ್ದಾರೆ. ಕಲಾವಿದರು, ಸಾಹಿತಿಗಳಿಗಂತೂ ಇಂತಹದೊಂದು ಸಂದರ್ಭ ತಮ್ಮ ಸೃಜನಶೀಲತೆಯನ್ನು ಹೊರಗೊತ್ತಲೇ ಸಕಾಲ ಅಂತ ನಾನು ಭಾವಿಸ್ತೇನೆ. ಕ್ರಿಯಾಶೀಲ ಉಪನ್ಯಾಸಕ, ಕಲಾವಿದ ಕರುಣಾಕರ ಬಳ್ಕೂರು ಇಂಥದೊಂದು ಪ್ರಯತ್ನವನ್ನು ಮಂಕುತಿಮ್ಮನ ದಿನಕ್ಕೊಂದು ಕಗ್ಗದ ಮೂಲಕ ಬಹಳ ಮುತುವರ್ಜಿಯಿಂದ ಮಾಡಿದ್ದಾರೆ. ಕಳೆದ 100 ದಿನಗಳಿಂದ ನಿರಂತರವಾಗಿ ಕಗ್ಗದ ವಾಚನ, ಸರಳ ತಾತ್ಪರ್ಯ ಮಂಡನೆ ಮೂಲಕ ಒಂದಿನಿತೂ ಬ್ರೇಕ್ ಇಲ್ಲದೆ ಮುಂದುವರಿಸಿದ್ದಾರೆ. ನಾವು ವಿಜಯ ಕರ್ನಾಟಕದಲ್ಲಿ ದಿನಂಪ್ರತಿ ಅನುದಿನ ಕಗ್ಗ ಅಂತ ಒಂದು ಸರಮಾಲೆ ಪ್ರಕಟವಾಗಿ ಮಾಡ್ತಾ ಇದ್ವಿ. 3 ತಿಂಗಳ ಹಿಂದೆ ಕರುಣಾಕರ್ ಅವರು ಇದರ ಒಂದು ಆಡಿಯೋ ವಾಚನ ಮತ್ತು ತಾತ್ಪರ್ಯದ ಪ್ರಯೋಗ ಮಾಡಿದರು. ಇದನ್ನು ಇನ್ನಷ್ಟು ಸರಳೀಕರಿಸಿ ಹಿನ್ನೆಲೆ ಸಂಗೀತ ಬಳಸಿ ಸಮಯ ಮಿತಿಗೊಳಿಸಿದರೆ ಹೆಚ್ಚು ಪರಿಣಾಮಕಾರಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಕೊಟ್ಟೆ. ಕರುಣಾಕರ್ ಅವರು ಅದನ್ನು ಇಷ್ಟೊಂದು ಆಸ್ಥೆಯಿಂದ ಪರಿಗಣಿಸಿ ಅದನ್ನು ಗಂಭೀರವಾಗಿ ಅದರ ಮೇಲೆ ಸಾಕಷ್ಟು ಶ್ರಮಿಸಿ ಕಗ್ಗದ ಯಾತ್ರೆಯನ್ನು ಇಷ್ಟು ದೂರ ಕೊಂಡೊಯ್ಬೋದು ಅಂತ ನಾನು ಎಂದೂ ಅನಿಸಿರಲಿಲ್ಲ. ಈಗ ನೋಡಿ, ದಿನಕ್ಕೊಂದು ಕಗ್ಗಕ್ಕೆ 100 ದಿನದ ಸಂಭ್ರಮ. ಡಾಕ್ಟರ್ D.V. ಗುಂಡಪ್ಪ ಅವರು ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು. ಅವರ ಕಾಲದ ಪತ್ರಿಕೋದ್ಯಮ ಈಗ ಅಷ್ಟು ಸಲ್ಲದಿದ್ದರೂ ಅವರ ಇಡೀ ಜೀವನಾನುಭವ, ಒಬ್ಬ ಸಾಹಿತಿಯಾಗಿ ಆ ಸೃಜನಶೀಲತೆ, ಪತ್ರಕರ್ತನಾಗಿ ಶೋಧನಾ ಪ್ರವೃತ್ತಿ, ಸಮಾಜ ಸೇವಕನಾಗಿ ಸಮಾಜದ ಒಳ ಹೊರಗುಗಳನ್ನು ಕಂಡುಕೊಂಡು ಇಡೀ ಆ ಅಪಾರ ಜೀವನಾನುಭವವನ್ನು ಅವರ ಎಲ್ಲ ಈ ಮಂಕುತಿಮ್ಮನ ಕಗ್ಗದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದು ಎಂದೆಂದಿಗೂ ಕೂಡ ಸಾರ್ವತ್ರಿಕವಾಗಿ ಸಲ್ಲುವಂಥದ್ದು. ಅವರೇ ಹೇಳ್ಕೊಂಡಿದ್ದಾರೆ, ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನರಿವಿಗೆಟಕುವ ಒಲೊಂದಾತ್ಮನವಯವ ಹವಣಿಸಿದ ದದನು ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ. ನಾನು ಕವಿಯಲ್ಲ ವಿಜ್ಞಾನಿಯೂ ಅಲ್ಲ, ಕೇವಲ ಅಲ್ಲಿಂದಿಲ್ಲಿಗೆ ತಾರಾಡುವವನು, ಅಂದರೆ ಪತ್ರಕರ್ತನ ಹತ್ರ. ನನ್ನ ಅರಿವಿಗೆ ಎಟಕಿದ್ದನ್ನು ಆತ್ಮದೊಂದಿಗೆ ಅನುನಯಿಸಿ ಜನರ ಮಾತಿನಲ್ಲಿ, ಅಂದರೆ ಸಾಮಾನ್ಯ ಜನರ ಮಾತಿನಲ್ಲಿ ಹೊಂದಿಸಿ ಬರೆದಿದ್ದೇನೆ. ಕವನ ನೆನಪಿಗೆ ಸುಲಭವೆಂದು ಇದನ್ನು ಪದ್ಯದ ರೂಪದಲ್ಲಿ ಬರೆದಿದ್ದೇನೆ ಎಂದು ಹೇಳ್ತಾರೆ ಅವರು. ಆದರೆ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಸುಮಾರು 945 ಮುಕ್ತಕಗಳಿವೆ. ಅಂದರೆ ಎಲ್ಲವೂ ಕೂಡ ಸ್ವತಂತ್ರ
ಪದ್ಯಗಳು ಎಲ್ಲವೂ ಆದಿಪ್ರಾಸದಲ್ಲಿದ್ದಾವೆ. ಇದು ತೀರಾ ಜನಸಾಮಾನ್ಯರಿಗೆ ಕೂಡ ಎಟುಕುವ ರೀತಿಯಲ್ಲಿದೆ. ಅದನ್ನು ಇನ್ನಷ್ಟು ಸರಳಗೊಳಿಸಿ, ಅಂದರೆ ಅದರ ತಾತ್ಪರ್ಯವನ್ನು ತುಂಬ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವಲ್ಲಿ ಕರುಣಾಕರ್ ಅವರು ಬಹಳ ಸೊಗಸಾಗಿ ಅವರ ದೈನಂದಿನ ಈ ಪದ್ಯದ ರೂಪದಲ್ಲಿ ಅಥವಾ ತಾತ್ಪರ್ಯ ರೂಪದಲ್ಲಿ ಸಲ್ಲಿಸ್ತಾ ಬಂದಿದ್ದಾರೆ. ಅದೇ ರೀತಿ ಇದು 945 ಆದ್ದರಿಂದ ಈ 100ಕ್ಕೆ ಮುಗಿಯುವುದಿಲ್ಲ. ಬಹುಶಃ ಇನ್ನೂ 300 ದಿನಕ್ಕೂ ಕೊಂಡೊಯ್ಯುವಂತಹ ಸಾಮರ್ಥ್ಯ ಮತ್ತು ಸಹನೆ ಎರಡೂ ಕೂಡ ಕರುಣಾಕರ್ ಅವರಿಗಿದೆ. ಈ ಯಾತ್ರೆ ಇನ್ನೂ ಹೀಗೆ ಮುಂದುವರಲಿ ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಶುಭವಾಗಲಿ ಅಂತ ಹೇಳ್ತೇನೆ. ಧನ್ಯವಾದ. ಅಧ್ಯಯನ, ಅಧ್ಯಾಪನ ಹಾಗೂ ಸಂಶೋಧನೆಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಭಾಷೆ ಹಾಗೂ ಸಂಸ್ಕೃತಿಯ ಸಿರಿವಂತಿಕೆಗಾಗಿ ಶ್ರಮಿಸುತ್ತಿರುವ ಪ್ರೊಫೆಸರ್ ಶ್ರೀ BA ವಿವೇಕ್ ರೈ ಇವರು ಕನ್ನಡ ನಾಡು ಕಂಡ ಶ್ರೇಷ್ಠ ಜಾನಪದ ತಜ್ಞ, ತುಳುನಾಡಿನ ಹೆಮ್ಮೆಯ ಕುವರ. ಸಾಹಿತ್ಯ ಸಂಸ್ಕೃತಿಯನ್ನೇ ಉಸಿರಾಡುತ್ತಿರುವ ಶ್ರೀಯುತ BA ವಿವೇಕ್ ರೈ ಇವರು ನಮ್ಮ ಜ್ಞಾನವೇ ಬೆಳಕು ಮಂಕುತಿಮ್ಮನ ಕಗ್ಗದ 100ನೇ ಸಂಚಿಕೆಯ ಬಗ್ಗೆ ಇದೀಗ ನುಡಿತೋರಣವನ್ನ ಕಟ್ಟಲಿದ್ದಾರೆ. ನಾವೆಲ್ಲರೂ ಕೇಳುಗರಾಗೋಣ. ನಮಸ್ಕಾರ, ನಾನು BA ವಿವೇಕ್ ರೈ ಮಾತಾಡ್ತಾ ಇರೋದು. ಕರುಣಾಕರ ಬಳ್ಕೂರ್ ಅವರ ಮಂಕುತಿಮ್ಮನ ಕಗ್ಗ ಎನ್ನುವ DVG ಅವರ ಬಹಳ ಶ್ರೇಷ್ಠ ಕಾವ್ಯದ ಒಂದೊಂದು ಕಗ್ಗವನ್ನು ಅವರು ಪ್ರತಿದಿನ ಅದನ್ನು ತಮ್ಮ ವಾಟ್ಸಪ್ಪಿನಲ್ಲಿ ಹಾಕಿ ಅದಕ್ಕೆ ಒಬ್ಬ ಪ್ರಸಿದ್ಧ ಗಾಯಕ ಅಥವಾ ಗಾಯಕಿಯರಿಂದ ಅದನ್ನು ಹಾಡಿಸಿ ಬಹಳ ವಿಶೇಷವಾದ ಒಂದು ವ್ಯಾಖ್ಯಾನವನ್ನು ಕರುಣಾಕರ ಬಳ್ಕೂರ್ ಅವರು ಮಾಡ್ತಾ ಬಂದಿದ್ದಾರೆ. ಈಗ ಅದು ಶತಕವನ್ನು ಬಾರಿಸ್ತಾ ಇದೆ. 100ರ ಸರಣಿಯ ವೇಳೆಗೆ ಅದಕ್ಕೆ ನಾನು ಶುಭ ಕೋರಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಎಲ್ಲರೂ ಕೂಡ ಮನೆಯಲ್ಲಿದ್ದು ಮಾನಸಿಕವಾಗಿ ಕುಗ್ಗಿರುವಾಗ, ಆರ್ಥಿಕವಾಗಿ ಬಹಳ ತಗ್ಗಿರುವಾಗ, ಎಲ್ಲ ಕಡೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆತಂಕದ ಒಂದು ವಾತಾವರಣ ಮನೆ ಮಾಡಿರುವಾಗ ಮನಸ್ಸಿಗೆ ಒಂದು ನೆಮ್ಮದಿಯನ್ನು, ಒಂದು ರೀತಿಯ ಸಾಂತ್ವನವನ್ನು, ಬದುಕಿನ ಬಗ್ಗೆ ಭರವಸೆಯನ್ನು DVG ಅವರ ಮಂಕುತಿಮ್ಮನ ಕಗ್ಗದ ಒಂದೊಂದು ಕಗ್ಗ ಕೂಡ ಕೊಡ್ತದೆ. ಅದನ್ನು ಕೇವಲ ಓದುವ ಅನುಭವ ಬೇರೆ, ಅದನ್ನು ಬೇರೆಯವರು ಗಾಯನದ ಮೂಲಕ, ಬೇರೆ ಬೇರೆ ರೀತಿಯ ಗಾಯನದ ಮೂಲಕ, ಯಕ್ಷಗಾಯನದ ಮೂಲಕ, ಭಾವಗೀತದ ಮೂಲಕ ಹಾಡುವಂಥದ್ದನ್ನು ಕೇಳುವ ಒಂದು ಆನಂದವೇ ಬೇರೆ. ಜೊತೆಗೆ ಕರುಣಾಕರ ಬಳ್ಕೂರ್ ಅವರು ಅದಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಪದಶಃ ಅರ್ಥ ಕೊಡ್ತಾ ಅದರ ಒಟ್ಟು ಧ್ವನಿಯನ್ನು ಅವರು ಮೀಟುತ್ತಾ ಮತ್ತು ಆ ಮೂಲಕ ನಮ್ಮ ಬದುಕಿಗೆ ಅದು ಹೇಗೆ ಇವತ್ತು ಕೂಡ ಬಹಳ ಪ್ರಸ್ತುತವಾಗ್ತದೆ ಅನ್ನುವ ಬಹಳ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ಸೇವೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಪದ ಯಾಕೆ ಬಳಸ್ತೇನೆ ಅಂದರೆ ಇದೊಂದು ಕಾಯಕ. ಪ್ರತಿಯೊಬ್ಬರೂ ಈ ಲಾಕ್ಡೌನ್ ವೇಳೆಗೆ ತಮ್ಮ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ. ಎಷ್ಟೋ ಬಾರಿ ವಾಟ್ಸಪ್ ಮೂಲಕ ಕಳಿಸುವ ಅನೇಕ ಕವನಗಳು, ಕಥೆಗಳು, ಬರವಣಿಗೆಗಳು, ಹಾಡುಗಳು ಅಥವಾ ಮಾತುಗಳು ಇವೆಲ್ಲವುಗಳು ಕೂಡ ಬೇರೆಯವರಿಗೆ ತಲುಪಿದಾಗ ಅವರಿಗೆ ಒಂದು ರೀತಿಯಲ್ಲಿ ಸಂತೃಪ್ತಿಯನ್ನು, ಸಮಾಧಾನವನ್ನು, ಒಂದು ತತ್ಕಾಲದ ಸುಖವನ್ನು ಅವು ಕೊಟ್ಟಿರ್ತವೆ ಮತ್ತು ಕೊಡ್ತಾ ಇವೆ. ಅವುಗಳಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಒಂದು ಬದುಕಿನ ತತ್ವವನ್ನು, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅನ್ನುವ ಒಂದು ಮಾತನ್ನು ಏನು DVG ಹೇಳ್ತಾರೋ, ಆ ಬದುಕನ್ನು ನಾವು ಒಂದು ಹೇಗೆ ಬಹಳ ನಿಷ್ಠೆಯಿಂದ, ನೀತಿಯಿಂದ ನಾವು ಬದುಕಬೇಕು, ಎಲ್ಲರ ಒಡನೆ ಸೇರಿಕೊಂಡು ನಮ್ಮ ಬದುಕನ್ನು ಒಂದು ಸುಖಮಯವನ್ನಾಗಿ ಮಾಡಬೇಕು ಅನ್ನುವ ಚಿಂತನೆಯ 100 ಮುಖಗಳನ್ನು ಈ ಕಗ್ಗಗಳ ಮೂಲಕ DVG ಹೇಳಿದ್ದನ್ನು ಕರುಣಾಕರ ಬಳ್ಕೂರ್ ಅವರು ತಮ್ಮ ಈ ಸರಣಿಯಲ್ಲಿ ಅದನ್ನು ಮಾಡಿದ್ದಾರೆ. ಮತ್ತು ಅದೊಂದು ರೀತಿಯಲ್ಲಿ ಈ ಕಾಲಕ್ಕೆ, ಕೊರೋನಾದ ಈ ಸುಮಾರು 3 ತಿಂಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಅವರು ಮಾಡಿರುವುದು ಅನೇಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಾಂತ್ವನ ಕೊಟ್ಟಿದೆ. ಒಂದು ಬದುಕನ್ನು ಬಹಳ ಒಂದು ಧನಾತ್ಮಕವಾಗಿ ನೋಡಲಿಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ.
പക്ഷೆ ಇದು ಕೂಡ ಒಂದು ಮಾನಸಿಕವಾದ ಒಂದು ನೆಮ್ಮದಿಯನ್ನು, ಶಕ್ತಿಯನ್ನು, ಒಂದು ತೇಜಸ್ಸನ್ನು ಕೊಡುವುದು ಕೂಡ ಈ ಕಾಲಕ್ಕೆ ಬಹಳ ಮುಖ್ಯ. ಆ ದೃಷ್ಟಿಯಿಂದಲೂ ಕೂಡ ಈ 100ರ ಸರಣಿಗೆ ನಾನು ಎಲ್ಲ ರೀತಿಯ ಶುಭ ಕೋರ್ತೇನೆ. ಮತ್ತು ಈ ಥರದ ಒಂದು ಕಗ್ಗದ ಕಾಯಕವನ್ನು ಮಾಡಿದ ಕರುಣಾಕರ ಬಳ್ಕೂರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ತನ್ನ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರೂ ಕಗ್ಗದ ಸೌಂದರ್ಯವನ್ನು ಸವಿಯಬೇಕು, ಕಗ್ಗದ ರಸಾಸ್ವಾದವನ್ನು ಮಾಡಬೇಕು, ಆ ಸಾಲುಗಳನ್ನು ಅರ್ಥೈಸಿಕೊಂಡು ಅದರಿಂದ ಉಂಟಾಗುವ ಕಲಿಕೆಯಿಂದ ತನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು ಎಂಬ ಮಹದಭಿಲಾಷೆ ಎಕ್ಸ್ಪರ್ಟ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಶ್ರೀಯುತ ಕರುಣಾಕರ ಬಳ್ಕೂರ ಇವರದ್ದು. ತಮ್ಮ ಸರಳ ಸ್ಪಷ್ಟ ಕಗ್ಗ ವಾಚನದ ಮೂಲಕ ತನ್ನ ಆಶಯವನ್ನು ಕಾರ್ಯರೂಪಕ್ಕೆ ತಂದಿರುವ ಶ್ರೀಯುತ ಬಳ್ಕೂರರು ಇದೀಗ 100ನೇ ಕಗ್ಗ ವಾಚನವನ್ನು ಮಾಡಲಿದ್ದಾರೆ. ಅದರ ಮೂಲಕ ಈ ಸಂಚಿಕೆಗೊಂದು ಮೆರುಗು ನೀಡಲಿದ್ದಾರೆ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮಂ ಎಂದು ಜನಂ ಆವುದನು ಕಾಂದೊಡಂ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಆಧುನಿಕ ಭಾರತೀಯ ಸಾಹಿತ್ಯದ ಒಂದು ಅಶ್ವತ್ಥ ವೃಕ್ಷ ಡಿವಿಜಿಯವರು. ಅವರ ವಿದ್ವತ್ತಿನ ಆಳ ಚಿಂತನೆಯ ಫಲವೇ ಮಂಕುತಿಮ್ಮನ ಕಗ್ಗ. ಕಗ್ಗದ ಸಾಲುಗಳಿಗೆ ರಾಗದ ಲೇಪನವಾದಾಗ ವಿಶಿಷ್ಟ ಸೌಂದರ್ಯವು ಮೇಳೈಸುತ್ತದೆ. ಇದೀಗ ಅಂತಹುದೇ ಒಂದು ವಿಭಿನ್ನ ಪ್ರಯತ್ನ. ಹಾಗೆಯೇ ಪ್ರಪ್ರಥಮ ಎಂಬುದು ಗಮನಾರ್ಹ. ನಾಡಿನ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದ ಶ್ರೀಯುತ ಪಂಡಿತ್ ಜಯತೀರ್ಥ ಮೇವುಂಡಿಯವರು ತಮ್ಮ ಗಾಯನದಲ್ಲಿ ಕಗ್ಗವನ್ನು ಅಳವಡಿಸಲಿದ್ದಾರೆ. ಕಗ್ಗ ಗಾಯನ ಸುಧೆಯನ್ನ ಹರಿಸಲಿದ್ದಾರೆ. ಈ ಪ್ರಥಮ ಪ್ರಯೋಗಕ್ಕೆ ಕೇಳುಗರಾಗುವ ಭಾಗ್ಯ ನಮ್ಮೆಲ್ಲರದು. ಮಂಕುತಿಮ್ಮನ ಕಗ್ಗ ಹಿಂದೂಸ್ತಾನಿ ಗಾಯನದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿ ಅವರು. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಬಾಳಿಗೊಂದು ಭರವಸೆ, ನಾಳೆಗೊಂದು ನಂಬಿಕೆ ನೀಡುವ ಶಕ್ತಿ ಇರುವ ಡಿವಿಜಿಯವರ ಕಗ್ಗ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಜ್ಞಾನವೇ ಬೆಳಕು ಯೂಟ್ಯೂಬ್ ಸರಣಿಯ ಮೂಲಕ ನಮ್ಮೆಲ್ಲರನ್ನು ತಲುಪುತ್ತಿದ್ದ ಈ ಕಾರ್ಯಕ್ರಮಕ್ಕೆ ಇಂದು 100ರ ಸಂಭ್ರಮ. ಈ ಸಂಭ್ರಮಕ್ಕೆ ಇನ್ನಷ್ಟು ಚಂದ ನೀಡುವ ಇನ್ನೊಂದು ಗಾಯನ. ಹಾಡುವ ಕಲಾವಿದರು ಉಪನ್ಯಾಸಕರು, ಗಾಯಕರು ಆಗಿರುವ ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಇದೀಗ ನಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಮಂಕುತಿಮ್ಮನ ಕಗ್ಗವೆಂಬ ಜ್ಞಾನ ಭಂಡಾರ ಕನ್ನಡ ಸಾಹಿತ್ಯಕ್ಕೆ ಡಿವಿಜಿಯವರ ಅತಿದೊಡ್ಡ ಕೊಡುಗೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಎಲ್ಲರ ಮನೆ ಮನಗಳಿಗೆ ತಲುಪಿಸುವ ಕರುಣಾಕರ ಬಳ್ಕೂರರ ಪ್ರಯತ್ನ ನಿಜಕ್ಕೂ ಪ್ರಶಂಸನೀಯವಾದುದು. ಇಂತಹ ಸತ್ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಪುಣ್ಯದ ಪಾಲನ್ನು ನನಗೂ ಹಂಚಿದ ಅವರ ಉದಾರತೆಗೆ ನಾನು ಆಭಾರಿಯಾಗಿದ್ದೇನೆ. ಕಗ್ಗದ ಶತಕ ಸಂಭ್ರಮ ರೋಮಾಂಚನವನ್ನುಂಟು ಮಾಡಿದೆ. ಸಂಪೂರ್ಣ ಕಗ್ಗವು ಈ ಮಾಲಿಕೆಯಲ್ಲಿ ಬಿತ್ತರಗೊಳ್ಳಲಿ. ಈ ಜ್ಞಾನ ದಾಸೋಹ ನಿರಂತರವಾಗಿ ಮುಂದುವರಿಯಲಿ. ಇದು ಮುಗಿದ ನಂತರ ಇಂತಹುದೇ ಇನ್ನೊಂದು ಕೃತಿ ಕೈಗೆತ್ತಿಕೊಂಡು ಜ್ಞಾನದ ಬೆಳಕು ಇನ್ನೂ ಹೆಚ್ಚು ಹರಡಿ ಲೋಕ ಬೆಳಗುವಂತಾಗಲಿ ಎಂದು ಹಾರೈಸುತ್ತೇನೆ. ಇಂತಿ ನಿಮ್ಮವ ಅತ್ತೂರು ಸುರೇಶ್ ರಾವ್. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ
ആവുതം കാണതൊടവും അഴ്ത്തിയും നമ്പിഹുതോ ആവുതം കാണതൊടം അഴ്ത്തിയും നമ്പിഹുതോ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಜ್ಞಾನದ ನಿಧಿಯಾದ ಮಂಕುತಿಮ್ಮನ ಕಗ್ಗ ಅನುಭವದ ಸಾರ, ತಿಳುವಳಿಕೆಯ ಆಗರ, ಸುಗಮ ಬದುಕಿಗೊಂದು ಸರಳ ಸೂತ್ರವೂ ಹೌದು. ಜ್ಞಾನವೇ ಬೆಳಕು ಸರಣಿಯ ದಿನಕ್ಕೊಂದು ಕಗ್ಗ ಯೂಟ್ಯೂಬ್ ಮಾಲಿಕೆಯ 100ನೇ ಸಂಚಿಕೆಯ ಸಡಗರದಲ್ಲಿ ಇದೀಗ ಇನ್ನೊಂದು ಕಗ್ಗವನ್ನು ಆಸ್ವಾದಿಸುವ ಸಮಯ. ಕಗ್ಗ ಗಾಯನಕ್ಕೆ ದನಿಯಾಗಲಿದ್ದಾರೆ ಶಿಲ್ಪಾ ಎಸ್ ರಾವ್. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಪ್ರತಿ ಕಗ್ಗವು ವ್ಯಕ್ತಿಗಳ ಜ್ಞಾನ ಮಟ್ಟವನ್ನು ಲೆಕ್ಕಿಸದೆಯೇ ಪ್ರತಿಯೊಬ್ಬರಿಗೂ ಚಿಂತನೆಯ ಪ್ರಕ್ರಿಯೆಯನ್ನು ಪ್ರಚೋದಿಸುವಲ್ಲಿ ಶ್ರಮಿಸುತ್ತದೆ. ಸಾಲುಗಳ ಭಾವಾರ್ಥವು ಅಂತರಂಗವನ್ನು ಸ್ಪರ್ಶಿಸುತ್ತದೆ, ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬೆಳವಣಿಗೆಯನ್ನೂ ತರುತ್ತದೆ. ಇಂತಹ ಅಪೂರ್ವ ರಚನೆಯನ್ನು ಇದೀಗ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ಶೈಲಿಯಲ್ಲಿ ಸವಿಯುವ ಸಮಯ. ಯಕ್ಷಗಾಯನದ ಮೂಲಕ ಕಗ್ಗವನ್ನು ಹಾಡಲಿದ್ದಾರೆ ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಶ್ರೀಯುತ ಸುರೇಶ್ ಶೆಟ್ಟಿ ಇವರು. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ದೇವ ಸರ್ವೇಶ ಪರಬೊಮ್ಮನೆಂದು ಜನ ದೇವ ಆವುದ ಕಾಣದೊಡ ಮಳ್ತಿಯು ನಂಬಿಹುದೋ ಆವುದ ಕಾಣದೊಡ ಮಳ್ತಿಯು ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದೋ ಕಾಣದೊಡಮಳ್ತಿಯು ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ನಮಿಸೋ ಮಂಕುತಿಮ್ಮ ಆ ಆ
ಶ್ರೀ ಕರುಣಾಕರ ಬಳ್ಕೂರು ಅವರ ಜ್ಞಾನವೇ ಬೆಳಕು ಮಂಕುತಿಮ್ಮನ ಕಗ್ಗದ 100ನೇ ಸಂಚಿಕೆಗೆ ಇದೀಗ ಇನ್ನೊಂದು ಮೆರುಗು. ಬಹುಮುಖ ಪ್ರತಿಭೆಯ ಕಲಾವಿದೆ, ತೆಂಕುತಿಟ್ಟಿನ ಭಾಗವತರಾದ ಶ್ರೀಮತಿ ಭವ್ಯಶ್ರೀ ಮಂಡೆಕೋಲು ಇವರಿಂದ ತೆಂಕುತಿಟ್ಟು ಶೈಲಿಯಲ್ಲಿ ಕಗ್ಗದ ಪ್ರಸ್ತುತಿ ಯಕ್ಷಗಾಯನದ ಮೂಲಕ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದನು ಕಾಣದೊಡ ಮಳ್ತಿಯು ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ನಮಿಸೋ ಮಂಕುತಿಮ್ಮ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನೋ ಆವುದನು ಕಾಣದುಡ ಮಳ್ತಿಯು ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ. ಹಿರಿಯರ ಮಾರ್ಗದರ್ಶನ, ಮುಖಂಡರ ಆದರ್ಶ, ಆಪ್ತರ ಸಾಂತ್ವನದ ಮಾತುಗಳಿಗೆ ಕೊರತೆ ಕಂಡು ಬಂದಲ್ಲಿ ಅಂತಹವರ ಮನಕ್ಕೆ ಹೃದಯಕ್ಕೆ ಆಪ್ತವಾಗುವ ಕೃತಿಯೇ ಮಂಕುತಿಮ್ಮನ ಕಗ್ಗ. ಬಾಳಿಗೊಂದು ಬೆಳಕು ಹಾಯಿಸುವ ಕಗ್ಗ ಜಾತಿ ಮತ ಪಂಥ ಇಸಂಗಳನ್ನು ಮೀರಿದ ಜನರ ಆಪ್ತ ಕೃತಿ. ಬಹು ಸಾಮಾನ್ಯ ಜನರ ಮನಮಂದಿರಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲುವ ಕೃತಿಯನ್ನು ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಯಶಸ್ವಿಯಾದ ಕನಸು ಕಂಗಳ ಕಲಾವಿದ, ಜ್ಞಾನವೇ ಬೆಳಕು ರಥದ ಸಾರಥ್ಯವನ್ನು ವಹಿಸಿ ಯಶೋಮಾರ್ಗ ಕ್ರಮಿಸುವಲ್ಲಿ ಯಶಸ್ವಿಯಾದ ಸಮರ್ಥ ಸಾರಥಿ ಶ್ರೀಯುತ ಕರುಣಾಕರ ಬಳ್ಕೂರು. 100ನೇ ಸಂಚಿಕೆಯ ಈ ಸಂದರ್ಭದಲ್ಲಿ ಕಗ್ಗ ವ್ಯಾಖ್ಯಾನವನ್ನು ತಮ್ಮ ಮುಂದೆ ಮಂಡಿಸಲಿದ್ದಾರೆ ಶ್ರೀಯುತ ಬಳ್ಕೂರರು. ಪ್ರಿಯರೇ, ಇಡೀ ವಿಶ್ವವನ್ನ ಒಂದು ಸೂತ್ರದಲ್ಲಿ ನಡೆಸುತ್ತಿರುವ ಕಣ್ಣಿಗೆ ಕಾಣದಿರುವ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನೇ ಬೇರೆ ಬೇರೆ ನಾಮಗಳಿಂದ, ಹೆಸರುಗಳಿಂದ ನಾವೆಲ್ಲರೂ ಕರೆಯುತ್ತೇವೆ. ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೂಲಕರ್ತನು, ಅವನೇ ಆದಿಯು, ಸರ್ವರಿಗೂ ಈಶನಾಗಿರುವವನು, ಪರಬ್ರಹ್ಮನೆಂದು ಕರೆದರೂ ಸರ್ವ ಜೀವಿಗಳಿಗೂ ಒಡೆಯನಾಗಿರುವವನು. ಹೀಗೆ ಆ ಭಗವಂತನನ್ನ 10 ಹಲವು ನಾಮಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಯಾವುದನ್ನು ಕೂಡ ಕಣ್ಣಾರೆ ನಾವು ಕಾಣದಿದ್ದರೂ ಕೂಡ ಆ ಭಗವಂತನನ್ನ ಪ್ರೀತಿಯಿಂದ, ಭಯದಿಂದ, ಭಕ್ತಿಯಿಂದ ನಂಬಿರುವವರೋ ಆ ವಿಚಿತ್ರಕ್ಕೆ ಬಲು ಪ್ರೀತಿಯಿಂದ ನಮಿಸು ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳುತ್ತಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ. ಹರನ ಭಕ್ತರಿಗೆ ಹರ, ಹರಿಯ ಭಕ್ತರಿಗೆ ಹರಿ, ನರರೇನು ಭಾವಿಸುವವರದರಂತೆ ಕಾಣುವನು ಶಿವಶರಣರ ಮಾತಿದು. ಹೀಗೆ ಒಂದು ಸತ್ಯವನ್ನ ಈ ಭೂಮಿಯಲ್ಲಿ ಹುಟ್ಟಿ ಬಂದಿರುವಂತ ಅದೆಷ್ಟೋ ಮಹಾ ಮಹಿಮರೆಲ್ಲರೂ ಕೂಡ ಹೇಳಿದ್ದಾರೆ. ನೀವೇನಂತೀರಿ? 100ರ ಸಂಭ್ರಮದ ಇಂದಿನ ಈ ಕಾರ್ಯಕ್ರಮಕ್ಕೆ ಇದೀಗ ಪೂರ್ಣ ವಿರಾಮವನ್ನಿಡುವ ಸಮಯ. ಧನ್ಯೋಸ್ಮಿ ಎಂಬ ಹೃದಯ ತುಂಬಿದ ಮಾತುಗಳೊಂದಿಗೆ ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಯುತ ಕರುಣಾಕರ ಬಳ್ಕೂರರಿಂದ. ಬಂಧುಗಳೇ, ಇದುವರೆಗೂ 100ನೆಯ ಸರಣಿ ಸಂಚಿಕೆ ಕಗ್ಗ ಗಾಯನ ಕಾರ್ಯಕ್ರಮ, ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿ ಬರಲು ಸಹಕರಿಸಿರುವಂತ ಎಲ್ಲ ಪ್ರೀತಿಯ ಕೇಳುಗರಿಗೆ ನನ್ನ ಸಹಸ್ರ ಪ್ರಣಾಮಗಳು. ಇಂದಿನ ಕಾರ್ಯಕ್ರಮ ಇನ್ನಷ್ಟು ಮೆರುಗು ನೀಡುವಲ್ಲಿ ಸಹಕರಿಸಿರುವಂತಹ ನಮ್ಮ ದೇಶದ ಶ್ರೇಷ್ಠ ಹಿಂದೂಸ್ತಾನಿ ಗಾಯಕರಾಗಿರುವಂತಹ ಪಂಡಿತ್ ಜಯತೀರ್ಥ ಮೇವುಂಡಿ ಅವರಿಗೆ, ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಅವರಿಗೆ, ಎಸ್ ಶಿಲ್ಪಾ ಎಸ್ ರಾವ್ ಅವರಿಗೆ, ಬಡಗುದಿಟ್ಟಿನ ಭಾಗವತರಾಗಿರುವಂತಹ ಸುರೇಶ್ ಶೆಟ್ಟಿ ಅವರಿಗೆ, ಶ್ರೀಮತಿ ಭವ್ಯಶ್ರೀ ಮಂಡೇಕೋಲ್ ಅವರಿಗೆ, ಕಗ್ಗ ವ್ಯಾಖ್ಯಾನದ ಸರಣಿ ಸಂಚಿಕೆಯ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರುವಂತಹ ಪ್ರೊಫೆಸರ್ BA ವಿವೇಕೈ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶ್ರೀಯುತ UK ಕುಮಾರನಾಥ್ ಸರ್ ಅವರಿಗೆ, ಶ್ರೀಯುತ ಕನಕರಾಜು ಅವರಿಗೆ, ಹಾಗೂ ಶ್ರೀಯುತ ಸತೀಶ್ ಈರಾ ಅವರಿಗೆ, ಪಶುಪತಿ ಆಚಾರ್ಯ ಅವರಿಗೆ, ಹಾಗೂ ಎಲ್ಲ ಕೇಳುಗ ವರ್ಗದವರಿಗೆ ಕೊನೆಯಲ್ಲಿ
ಈ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿರುವಂತ ಶ್ರೀಮತಿ ಮಾಧುರಿ ಶ್ರೀರಾಮ್ ಅವರಿಗೂ ಕೂಡ ನನ್ನ ಹೃದಯ ಅಂತರಾಳದ ನಮಸ್ಕಾರಗಳು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.